ರವಿವಾರ ಬೆಳಗಿನ ಜಾವ ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಮನೆಯೊಂದರಲ್ಲಿ ಕಳ್ಳತನ ನಡೆಸಲು ಯತ್ನಿಸಲಾಗಿದೆ. ಬಾಗಿಲಿನ ನೆಟ್ ಮುರಿದು ವ್ಯಕ್ತಿಗಳಿಗೆ ಗ್ರಿಲ್ ಮುರಿಯಲು ಸಾಧ್ಯವಾಗಿಲ್ಲ. ವ್ಯಕ್ತಿಯೊಬ್ಬ ಮಚ್ಚಿನಂತಹ ಮಾರಕ ಯುದ್ಧವನ್ನು ಬಾಗಿಲಿನ ಸಂದಿಯಿಂದ ಹಾಕಿ ಬಾಗಿಲು ಮುರಿಯಲು ಯತ್ನಿಸಿದ್ದಾನೆ ಎನ್ನಲಾಗಿದೆ. ಈ ಸಂದರ್ಭ ಮನೆಯಲ್ಲಿದ್ದ ಮಹಿಳೆಗೆ ಎಚ್ಚರವಾಗಿ ದುಬೈಯಲ್ಲಿದ್ದ ಮನೆ ಮಾಲಕರಿಗೆ ಕರೆ ಮಾಡಿದ್ದಾರೆ. ಅವರು ಸ್ಥಳೀಯ ವ್ಯಕ್ತಿಯೋರ್ವರನ್ನು ಸಂಪರ್ಕಿಸಿ ಕುಂದಾಪುರ ಪೊಲೀಸರನ್ನು ಕೂಡ ಸಂಪರ್ಕಿಸಿ ವಿಷಯ ತಿಳಿಸಿದ್ದಾರೆ. ಮಹಿಳೆಯ ಬೊಬ್ಬೆ ಮತ್ತು ಫೋನ್ನಲ್ಲಿ ಮಾತನಾಡುವುದನ್ನು ಕೇಳಿಸಿಕೊಂಡ ದುಷ್ಕರ್ಮಿಗಳ ತಂಡ ಓಡಿ ಹೋಗಿದ್ದಾರೆ. ಕುಂದಾಪುರ ಪೊಲೀಸ್ ಅಧಿಕಾರಿಗಳು ಮನೆಗೆ ತಕ್ಷಣ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ಫೋನ್ ಸಂಪರ್ಕ ನೀಡಿ ಯಾವುದೇ ತುರ್ತು ಸಂದರ್ಭ ಬಂದಲ್ಲಿ ತಮ್ಮನ್ನು ಸಂಪರ್ಕಿಸುವಂತೆ ತಿಳಿಸಿದ್ದಾರೆ. ಕೋಟೇಶ್ವರದಲ್ಲಿರುವ ನನ್ನ ತಂದೆಯ ಅಕ್ಕನ ಮನೆ ಮ್ಯಾಕ್ಸಿಕಾ ವಿಲ್ಲಾಕ್ಕೆ ನುಗ್ಗಿ ಕಳ್ಳತನಗೈಯುವಲ್ಲಿ ವಿಫಲಗೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಮನೆಗೆ ನುಗ್ಗಲು ಯತ್ನಿಸುತ್ತಾರೆ ಎಂದರೆ ಇದೊಂದು ಕಳ್ಳರ ದೊಡ್ಡ ತಂಡವೇ ಇದ್ದಿರಬಹುದು ಎಂಬುದು ಮನೆಯವರ ಅಭಿಪ್ರಾಯ.